ಎಸ್ ಹರಿ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ವಿಶ್ವರೂಪ. ಅರ್ಜುನ ಉವಾಚ ಮದ್ ಅನುಗ್ರಾಯ ಪರಮಂ ಗುಹ್ಯಂ ಆಜಾತ್ಮ ಸಂಹಿತಂ ಯತ್ ತವಯೋಕ್ತಂ ವಚಸ್ತೇನ ಮೋಹಂ ಅಯಂ ವಿಗತೋ ಮಮ. ಅರ್ಜುನ ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳ ಕುರಿತು ಉಪದೇಶ ಮಾಡಿದೆ. ಇದು ನನ್ನ ಮೋಹ ನಾಶವಾಗಿದೆ. ನೋಡಿ, ಮೋಹ, ನಾನು ನನ್ನದು, ನಾನು ನನ್ನದು. ಅರ್ಜುನ ಹೇಳುವಂಥದ್ದು, ಭೀಷ್ಮ ಪಿತಾಮಹ ನನ್ನ ಅಜ್ಜ, ದ್ರೋಣಾಚಾರ್ಯ ನನ್ನ ಗುರು, ದುರ್ಯೋಧನ ನನ್ನ ಅಣ್ಣ, ನಾನು ನನ್ನದು. ನಾವು ಆ ಸರ್ಕಲ್ ಒಳಗೆ ಇದ್ದೇವೆ, ನಾನು ನನ್ನದು. ಇದಕ್ಕೆ ಹೇಳುವಂಥದ್ದು ಮೋಹ. ಹಾಗೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ. ಈಗ 4 ಅಧ್ಯಾಯ ಯಾವುದೆಲ್ಲ, 7, 8, 9, 10. ಈ 4 ಅಧ್ಯಾಯ ಕೇಳಿದ ಮೇಲೆ ಎಂತಾಯ್ತು? ಅವನ ಮೋಹ ನಾಶವಾಯ್ತಂತೆ. ಈಗ ನಾವು ಕೂಡ ಕೇಳಿದ್ದೇವೆ 4 ಅಧ್ಯಾಯ, ನಮ್ಮ ಮೋಹ ನಾಶ ಆಗಲಿಲ್ಲ. ಯಾಕೆಂದ್ರೆ ನಾವು ನಿತ್ಯ ಬದ್ಧರು, ನಿತ್ಯ ಸಿದ್ಧರಲ್ಲ. ಅರ್ಜುನ ನಿತ್ಯ ಸಿದ್ಧ, ನಿತ್ಯ ಸಿದ್ಧ ಕೃಷ್ಣ ಭಕ್ತ ಸಾಧಕ ಒಬ್ಬನೋಯ್ ಶ್ರವಣಾದಿ ಶುದ್ಧ ಶುದ್ಧ ಕರೋ ಒಬ್ಬ. ಅಂದ್ರೆ ನಿತ್ಯ ಸಿದ್ಧರು ಸ್ವಲ್ಪ 1 ಸೆಕೆಂಡ್ ಕೂಡ ಕೃಷ್ಣನ ಮರೆಯುವುದಿಲ್ಲ. ಇಲ್ಲಿ ಅರ್ಜುನ ಭ್ರಮೆಗೆ ತಂದದ್ದು ಅದು ನಮಗೋಸ್ಕರ. ಹಾಗಾಗಿ ಇಲ್ಲಿ ಅವ ಎಂತ ಹೇಳ್ತಾನೆ, ಭ್ರಮೆಗೆ ಬಂದರೂ ಕೂಡ ಕಡೆಗೆ ಅವ ಹೇಳ್ತಾನೆ, ನನ್ನ ಮೋಹ ಎಲ್ಲ ನಾಶವಾಯಿತು, ನನಗೆ ಗೊತ್ತಾಯಿತು ಇವರೆಲ್ಲ ದೇಹ ಅಲ್ಲ, ಇವರ ಆತ್ಮ ಅಂತ. ಹಾಗಾಗಿ ರಹಸ್ಯವಾದ ನೋಡಿ. ಈಗ 4 ಅಧ್ಯಾಯ 7, 8, 9, 10 ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ. ಇದನ್ನು ಕೇಳಿ ಅವನ ಮೋಹವು ನಾಶವಾಯಿತು. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆ ಎಂದು ಕೊನೆಯಾಗದ ನಿನ್ನ ವೈಭವವನ್ನು ಅರ್ಥ ಮಾಡಿಕೊಂಡಿದೆ. ನೋಡಿ, ಅರ್ಜುನ ಅರ್ಥ ಮಾಡಿಕೊಂಡಿದ್ದಾನೆ. ಯಾಕೆಂದ್ರೆ ಭಕ್ತ. ಕೃಷ್ಣ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ಭಕ್ತ ಮಾಂ ಅಭಿಜಾನಾತಿ. ಭಕ್ತರು ಮಾತ್ರ ನಾನು ಅರ್ಥ ಮಾಡ್ತಾರೆ, ಉಳಿದವರಿಗೆಲ್ಲ ಆಗುದಿಲ್ಲ ಅಂತ. ಕಮಲ ನೇತ್ರನೇ, ಆಕ್ಚುಲ್ ಪ್ರಭುಪಾದ ಹೇಳ್ತಾರೆ ಕಮಲ ಅಂದ್ರೆ ಲೋಟಸ್. ಕಮಲ ಲೋಟಸ್ ನೋಡುವ ನಾವು ಕೃಷ್ಣ ನೆನಪು ಬರ್ಬೇಕು ನಮಗೆ. ಹಾಗೆ ಅವನ ಕಣ್ಣು ಲೋಟಸ್ ಪೆಟಲ್ಸ್ ತರ. ಪ್ರತಿಯೊಂದು ಜೀವ ನಿನ್ನ ಹುಟ್ಟು ಸಾವಿನ ವಿಷಯ ನಿನ್ನ ಎಂದು ಕೊನೆಯಾಗಿ ನಿನ್ನ ವೈಭವ ಅರ್ಥ ಮಾಡಿಕೊಂಡಿದೆ. ನೋಡಿ, ನಿನ್ನೆ ನಾವು ಅಂತ ಹೇಳಿದ್ರು, ನಮ್ಮೇ ವಿದು ಸುರಾಗಣೆ, ದೇವತೆಗಳಾಗಲಿ ಮಹರ್ಷಿಗಳಿಗೆ ನಿನ್ನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಅರ್ಜುನ ಅರ್ಥ ಮಾಡಿದ್ದಾನೆ. ಪರಮಪ್ರಭುವೇ ಪುರುಷೋತ್ತಮ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದೆ. ನೋಡಿ, ಇದು ವಾಸ್ತವ ಸ್ಥಿತಿ. ವಿಶ್ವರೂಪ ದರ್ಶನ ವಾಸ್ತವ ಸ್ಥಿತಿ ಅಲ್ಲ. ಇದು ಕೃಷ್ಣನ್ 2 ಆ್ಯಂಡ್ ಫಾರ್ಮ್ ಇದು ವಾಸ್ತವ ಸ್ಥಿತಿ. ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿದೆ ಎಂದು ಕಾಣಲು ಬಯಸ್ತೇನೆ. ಆದರೂ ನನಗೆ ವಿಶ್ವರೂಪ ತೋರಿಸು. ನಿನ್ನ ಆ ರೂಪವನ್ನು ನಾನು ನೋಡಲು ಬಯಸ್ತೇನೆ. ನನಗೆ ನಿನ್ನ ವಿಶ್ವರೂಪ ನೋಡಲಿಕ್ಕೆ ಇಚ್ಛೆ ಆಗಿದೆ. ಓ ಪ್ರಭುವೇ ಯೋಗೀಶ್ವರನೇ, ನಿನ್ನ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಾದ್ರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಇದು ಅರ್ಜುನಂದು ನಮ್ರತೆ ತೋರಿಸ್ತಾನೆ. ಅಹಂಕಾರ ಇಲ್ಲ ಅವನಿಗೆ. ನಾನು ಶುದ್ಧ ಭಕ್ತ, ನನಗೆ ವಿಶ್ವರೂಪ ನೋಡ್ಬೋದು ಇಲ್ಲ. ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಾದ್ರೆ, ಅಂದ್ರೆ ನೀನೀಗ ಕನ್ಸಿಡರ್ ಮಾಡಿದ್ರೆ ನಾನು ನೋಡ್ಲಿಕ್ಕೆ, ನೀನು ತೋರಿಸು, ವಿಶ್ವರೂಪವನ್ನು ತೋರಿಸು ಅಂತ ಹೇಳ್ತಾನೆ. ಪ್ರಭುಗಳು ಹೇಳುವಂಥದ್ದು, ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ನಮ್ಗೆ ಅರ್ಹತೆ ಇರಬೇಕಂತೆ, ಮತ್ತೆ ನಾವು ಇಚ್ಛಿಸ್ಬೇಕು. ಅರ್ಹತೆ ಮೇನ್. ಅರ್ಹತೆ ಇಲ್ಲದೆ ನಾವು ಇಚ್ಛಿಸಿದ್ರೆ ಪ್ರಯೋಜನ ಇಲ್ಲ. ದೇವೋತ್ತಮ ಪರಮೇಶ್ವರನು ಹೇಳಿದನು, ಪೃಥ್ವಿ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯವರ್ಣಗಳ ಮತ್ತು ಕೋಟ್ಯಾಂತರ ರೂಪಗಳನ್ನು ನೋಡು. ಈಗ ವಿಶ್ವರೂಪ ತೋರಿಸ್ತಾ ಇದ್ದಾನೆ. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ಎಲ್ಲ ಒಂದೇ ಈಗ ನೋಡ್ಬೇಕು. ಅಂದ್ರೆ ಯಾವ್ದ್ರಲ್ಲಿ ನಿಂಗೆ ಇಚ್ಛೆ ಉಂಟು ಎಲ್ಲ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ ಏನನ್ನು ನೋಡಲು ಬಯಸಬಹುದು. ಅಂದ್ರೆ ಇದರಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವೂ ಕಾಣ್ತದೆ. ಅದೆಲ್ಲವನ್ನು ಈ ವಿಶ್ವರೂಪ ನಿನಗೆ ತೋರಿಸುವುದು. ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಎಲ್ಲ ಒಂದೇ ಸ್ಥಳದಲ್ಲಿ ನೀನು ಕಾಣಬಹುದು. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ಕಾಣಲಾರೆ. ಆದ್ದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನೋಡಿ, ಆ ಕಣ್ಣಿನಿಂದ ನೋಡ್ಲಿಕ್ಕೆ ಆಗುವುದಿಲ್ಲ.
ಅದಕ್ಕೆ ದಿವ್ಯವಾದ ಕಣ್ಣು ಬೇಕು. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಎಸ್, ಈಗ ಹೇಗಂದ್ರೆ ಕೆಲವು ಮೂವಿಗೆಲ್ಲ ಹೋಗ್ತಾರೆ, ಅಲ್ಲಿ 3D ಗ್ಲಾಸ್ ಕೊಡ್ತಾರೆ. 3D ಗ್ಲಾಸ್ ಹಾಕಿದ್ರೆ ಮಾತ್ರ ನಿಮ್ಗೆ ಕಾಣ್ತದೆ, ಇಲ್ಲ ಕಾಣುವುದಿಲ್ಲ. ಅದೇ ರೀತಿ ಕೃಷ್ಣ ಕೂಡ ಹೇಳ್ತಾನೆ, ಈ ಕಣ್ಣಲ್ಲಿ ನಿಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ನಾನು ದಿವ್ಯವಾದ ಕಣ್ಣನ್ನು ಕೊಡ್ತೇನೆ. ಸಂಜಯ ಉವಾಚ ಏವಂ ಉಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಂಶ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನ ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪ ತೋರಿಸಿ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂಥದ್ದು, ಈಗ ವಿಶ್ವರೂಪ ತೋರಿಸ ನೋಡಿ. ಈ ಧೃತರಾಷ್ಟ್ರನ ನೋಡಿ ಹೇಗೆ ಭಯಗೊಂಡಿದ್ದಾನೆ. ಪ್ರಭುಗಳು ಹೇಳ್ತಾರೆ, ಈ ಯಾರೆಲ್ಲ ಕೃಷ್ಣ ನಂಬುದಿಲ್ಲ 4 ರೀತಿಯ ಜನರು, ಅಂದ್ರೆ ಒಂದು ಮೂಢರು, ಮತ್ತೆ ನರಾಧಮರು, ಮತ್ತೆ ಮಾಯಾಪರಿತ ಜ್ಞಾನ ಅಂದ್ರೆ ನಾಸ್ತಿಕರು, ಮತ್ತೆ ರಾಕ್ಷಸ ಸ್ವಭಾವದವರು. ಅಂದ್ರೆ ಹೆಚ್ಚಿನವರು ಯಾರಾದ್ರೂ ಹೋಗಿ ಕೇಳಿ ಕೃಷ್ಣ ಅಂತ ಅಂದ್ರೆ ಈ 4 ಕ್ಯಾಟಗರಿ ಸೇರಿದವರು. ಈ 4 ಕ್ಯಾಟಗರಿ ಅವರು ಕೃಷ್ಣ ನಂಬುದಿಲ್ಲ. ಆದ್ರೆ ಅವರು ಈ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಕಾಲ ಹೇಳ್ತಾನೆ, ನಾನು ಕಾಲ ಅಂತ ಹೇಳ್ತಾನೆ, ಕಾಲ ನೇಮ್. ಹಾಗಾಗಿ ಆ ಕಾಲವನ್ನು ನೋಡುವಾಗ ಹೆದರ್ತಾರೆ. ಇಲ್ಲಿ ನೋಡಿ, ಇವ ಧೃತರಾಷ್ಟ್ರ ಪ್ರಭುಗಳು ತಮ್ಮ ಗುಣದವರಿಗೆ ವಿಶ್ವರೂಪ ಹೆದರಿಕೆ ಹುಟ್ಟಿಸ್ತದೆ. ಹಾಗಾಗಿ ನಿಯೋಫೈಡ್ಸ್ಗೆ ಈ ವಿಶ್ವರೂಪ ಬೇಕು. ಆದರೆ ಯಾರು ಅಡ್ವಾನ್ಸ್ ಆಗಿದ್ದಾರೆ ಅವರಿಗೆ ಈ ವಿಶ್ವರೂಪ ಬೇಡ, ಅವರಿಗೆ ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್ ಬೇಕು. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಇಲ್ಲಿ ನೋಡಿ ಧೃತರಾಷ್ಟ್ರ ಹೇಗೆ ಹೆದರಿದ್ದಾನೆ. ಅರ್ಜುನನ ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವದ ಮುಖವಾಗಿತ್ತು. ಈಗೆಂತಂದ್ರೆ ತುಂಬ ಬಾಯಿ, ತುಂಬ ಕಣ್ಣು, ತುಂಬ ದರ್ಶನ, ಮತ್ತೆ ದಿವ್ಯಮಾಲೆ, ವಸ್ತ್ರ, ಇದನ್ನೆಲ್ಲ ಗಂಧ ಲೇಪಿಸಿಕೊಂಡಿದ್ದ, ಅದನ್ನು ನೋಡ್ತಾ ಇದ್ದಾನೆ. ಟೋಟಲ್ ಈಗ ಅವ ಆಶ್ಚರ್ಯಚಕಿತನಾಗಿದ್ದಾನೆ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭು ಆ ವಿಶ್ವರೂಪದಲ್ಲಿ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಲಕ್ಷಾಂತರ ಸೂರ್ಯ ನೋಡಿ, ಈಗ ನಮಗೆ ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆಗೆ ಈ ಬಿಸಿಲು, ತುಂಬಾ ಬಿಸಿಲು ಇರ್ತದೆ. ಆ ಉರಿ ಬಿಸಿಲು ನಮಗೆ ಒಂದು ಅಂದ್ರೆ ಎಷ್ಟೋ ಸೆಕೆಂಡ್ ನೋಡ್ಬೋದು ನಮಗೆ ಹೀಗೆ, ಮತ್ತೆ ನಮ್ಗೆ ಉರಿಯುತ್ತದೆ ಕಣ್ಣು. ಈ ಆಫ್ಟರ್ ಆಲ್ ಒಂದು ಸೂರ್ಯನ ಆ ಕಿರಣವನ್ನು ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಈ ವಿಶ್ವರೂಪ ನಮ್ಗೆ ನೋಡ್ಲಿಕ್ಕೆ ಆಗ್ತದ? ಇಲ್ಲ. ಯಾಕೆಂದ್ರೆ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭು ಆ ವಿಶ್ವರೂಪದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿದೆ. ಕಂಪೇರ್ ಮಾಡ್ತಾರೆ, ಲಕ್ಷಾಂತರ ಸೂರ್ಯರ ಪ್ರಭು ಮತ್ತೆ ಪರಮ ಪುರುಷನ ಪ್ರಭು ಒಂದೇ ಅಂತ. ಒಂದು ನಿಮಿಷ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶ ಉದಿಸಿದರೆ ಅವರ ಪ್ರಭೆ. ಹಾಗೆ ನೋಡಿ, ಮಾಮೂಲಿ ಅಲ್ಲ ಕೃಷ್ಣಂದು ಎಫಲ್ಜೆನ್ಸ್. ಹಾಗಾಗಿ ಹೆಚ್ಚಿನವರು ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಆದರೆ ಬ್ರಹ್ಮಜ್ಯೋತಿ ಎಫಲ್ಜೆನ್ಸ್ ತುಂಬಾ ಪವರ್ಫುಲ್ ಉಂಟು. ಇದು ಕೂಡ ಕೃಷ್ಣನ, ಇದು ಆಕ್ಚುಲಿ ವಿಶ್ವರೂಪ ಭೌತಿಕ, ಇದು ಆಧ್ಯಾತ್ಮಿಕ ಅಲ್ಲ. ಅಂದ್ರೆ ಕೃಷ್ಣ ಟೋಟಲಿ ಎ ಮೆಟೀರಿಯಲ್ ಕಾಸ್ಮೋಸ್ ಅಲ್ಲಿ ಇರುವಂಥದ್ದು ಕೃಷ್ಣ ತೋರಿಸುವಂಥದ್ದು. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನ ನೋಡಿದ್ದಾನೆ. ನೋಡಿ, ತುಂಬವಾಗಿ ಒಂದೇ ಸ್ಥಳದಲ್ಲಿ ನೋಡ್ತಾ ಇದ್ದಾನೆ. ಅನಂತ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ
ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದು ಪರಂಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದ. ಈಗ ಅವನಿಗೆ ಹೆದರಿಕೆ ಆಗಿದೆ ನೋಡಿ, ಕೈ ಮುಗಿತಾ ಇದ್ದಾನೆ ಹೆದರಿ. ಅರ್ಜುನ ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳನ್ನು ಮತ್ತು ದಿವ್ಯ ಸರ್ಪವನ್ನು ಕಾಣುತ್ತಿದ್ದೇನೆ. ನೋಡಿ, ಎಲ್ಲ ಈಗ ಕಾಣ್ತಾ ಇದ್ದಾನೆ ಅದರಲ್ಲಿ. ಶಿವ, ಋಷಿ, ದಿವ್ಯ ಸರ್ಪ, ಬ್ರಹ್ಮ, ದೇವತೆ, ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳು, ಉದರ, ಬಾಯಿ ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ತುಂಬಾ ಅಂತೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನ ಅಂತ್ಯವನ್ನಾಗಲಿ ಕಾಣಲಾಗ. ಕೃಷ್ಣನಿಗೆ ಆದಿ ಅಂತ್ಯ ಮಧ್ಯ ಯಾವುದಿಲ್ಲ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ನೋಡಿ, ಅಳತೆಗೆ ಸಿಕ್ಕದ ಸೂರ್ಯಪ್ರಭೆ, ಮತ್ತೆ ನಾವು ನೋಡ್ಲಿಕ್ಕೆ ಆಗ್ತದ ವಿಶ್ವರೂಪ ಇಲ್ಲ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೆ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟ ಕಡೆಯ ವಿಶ್ರಾಂತಿ ತಾಣ. ನೋಡಿ, ಆದಿಲಕ್ಷ್ಯ ಕೃಷ್ಣ, ವಿಶ್ರಾಂತಿ ತಾಣ ಕೂಡ ಅವನೇ. ನಿನಗೆ ಕ್ಷಯವೂ ಮತ್ತು ನೀನು ಅತ್ಯಂತ ಪ್ರಾಚೀನ. ನೋಡಿ, ಅವು ತುಂಬಾ ಓಲ್ಡ್ ಆದ್ರೂ ಕೂಡ, ಈಗ ನಾವು ಓಲ್ಡ್ ಆದ್ರೆ ನಮ್ಮ ಹಲ್ಲು ಹೋಗ್ತದೆ, ಈ ಬಾಡಿ ಬೆಂಡ್ ಆಗ್ತದೆ, ಮತ್ತೆ ಈ ಎಲ್ಲ ಫುಲ್ ಮುಖದ ಇದೆಲ್ಲ ಅಂತಂದ್ರೆ ಟೋಟಲ್ ಇದಾಗ್ತದೆ ಈ ರೀತಿ. ಆದ್ರೆ ಕೃಷ್ಣ ಹಾಗೆಲ್ಲ. ಕೃಷ್ಣ ಓಲ್ಡ್ ಆದ್ರೂ ಕೂಡ ನವಯೌವನಂಚ. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು, ಇದು ನನ್ನ ಅಭಿಪ್ರಾಯ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಯ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಭಾವಗಳಿವೆ. ಸೂರ್ಯಚಂದ್ರ ನಿನ್ನ ಕಣ್ಣುಗಳು, ಪ್ರಜ್ವಲ ಸೂರ್ಯವು ನಿನ್ನ ಬಾಯಿಯಿಂದ ಹೊರಬರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡಿಸುವುದನ್ನು ಕಾಣುತ್ತಿದೆ. ನೋಡಿ, ಸೂರ್ಯಚಂದ್ರರು ಕಣ್ಣಂತೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿದೆ. ನೋಡಿ, ಎಲ್ಲ ಲೋಕ ಭಯಗೊಂಡಿದ್ದಾರೆ. ದೇವತೆಗಳ ಸಮೂಹದಲ್ಲಿ ನಿನ್ನ ಮುಂದೆ ಶರಣಾಗತನಾಗಿ ನಿನ್ನನ್ನು ಪ್ರವೇಶಿಸಿರುವ ಎಲ್ಲ ದೇವತೆಗಳು ಶರಣಾಗತರಾಗಿದ್ದಾರೆ. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಾರೆ. ನೋಡಿ, ಕೆಲವರು ಅದರಲ್ಲಿ ಭಯಭೀತರಾಗಿದ್ದಾರೆ. ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧರು, ಸಿದ್ಧಲೋಕ, ಅಲ್ಲಿ ಸಿದ್ಧರಿದ್ದಾರೆ. ಅವರು ಸ್ವಸ್ತಿ ಎಂದು ಹೇಳುತ್ತಾ, ವೇದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಎಲೇ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿದೆ. ಎಲ್ಲ ದೇವತೆಗಳು ಭಯಗೊಂಡಿದ್ದಾರೆ, ಅವರ ಲೋಕ ಕೂಡ ಭಯಗೊಂಡಿದೆ. ಅದರಂತೆ ನಾನು ಭಯಗೊಂಡಿದ್ದೇನೆ. ನೋಡಿ, ಸಿನ್ಸಿಯರಿಟಿ ಅಂದ್ರೆ ಭಕ್ತರಂದ್ರೆ ಯಾವಾಗಲೂ ಸತ್ಯ ಇರಬೇಕು. ಹಾಗಾಗಿ ಇವು ಕೂಡ ಹೇಳ್ತೇನೆ, ನಾನು ಕೂಡ ಎದುರಿದ್ದೇನೆ. ಖಾಲಿ ದೇವತೆಗಳು ಮಾತ್ರ ಅಲ್ಲ, ನಾನು ಕೂಡ. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶ ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನೋಡಿ, ಟೋಟಲ್ ಈಗ ಭಯಭೀತನಾಗಿದ್ದಾನೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತನ್ನಾಗಲಿ ಓಡಿಸಿಕೊಳ್ಳಲಾಗಿದೆ. ಒಂದು ಮೆಂಟಲ್ ಬ್ಯಾಲೆನ್ಸ್ ತಪ್ಪಿ ಹೋಗಿದೆ, ಈಗ ಹೆದರಿ ಹೋಗಿದ್ದಾನೆ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಾರೆ. ನೋಡಿ, ಯುದ್ಧ ಆಗಲಿಲ್ಲ, ಅವನ ರಿಸಲ್ಟ್ ಬಂದಾಯ್ತು, ಗೊತ್ತಾಗಿದೆ. ರಿಸಲ್ಟ್ ಅಂದ್ರೆ ಭೀಷ್ಮ, ದ್ರೋಣ, ಕರ್ಣ ಮತ್ತೆ ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಾರೆ. ನಿನ್ನ ಅಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಕೃಷ್ಣಂದು ಹಲ್ಲಿನ ಎದೆಗೆ ಸಿಕ್ಕಿ ಕೆಲವರು ಪುಡಿ ಪುಡಿ ಆಗಿದ್ದಾರೆ, ಇದು ಮಾತ್ರ ಕಾಣ್ತದೆ.
ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಎಲ್ಲಾ ಮಹಾಯೋಧರು ಪ್ರಜ್ವಲಿಸಿದ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿದ್ದರು. ನೋಡಿ, ನದಿಯಲ್ಲಿ ಅಲೆ ಹೇಗೆ ಉಂಟು ಅದೇ ರೀತಿ ಎಲ್ಲ ಮಹಾಯೋಧರು ಕೃಷ್ಣನ ಬಾಯಿಯೊಳಗೆ ಹೋಗ್ತಾ ಇದ್ದಾರೆ. ದೇವೋತ್ತಂಬರಭೂಷಣ ಹೀಗೆ ಹೇಳಿದನು, ನಾನು ಕಾಲ, ನೋಡಿ ಕೃಷ್ಣ ಕಾಲ, ಕಾಲ ನೀನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿ, ಎಲ್ಲಾ ಜನರನ್ನು ನಾಶ ಮಾಡಲಿ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರು ಬಿಟ್ಟು ಎರಡು ಪಕ್ಷ ಎಲ್ಲ ಯೋಧರು ಕೊಲ್ಲಲ್ಪಡುವ. ನೋಡಿ, ಪಾಂಡವರು ಬಿಟ್ಟು ಎಲ್ಲರೂ ಕೂಡ ಸಾಯ್ತಾರೆ ಅಂತ ಹೇಳ್ತಾರೆ. ತಸ್ಮಾತ್ ತ್ವಂ ಉತ್ತಿಷ್ಟೋ ಯಶೋ ಲಾಭಸ್ವ ಜೀತ್ವಾ ಶತ್ರುನ್ ಭುಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯಾ ಏವೇತ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚೀನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆ ಇಂಪಾರ್ಟೆಂಟ್? ಏಕೆಂದ್ರೆ ನಾವು ಕೂಡ ಹಾಗೆ, ನಾವು ಇನ್ಸಿಗ್ನಿಫಿಕೆಂಟ್. ಹೇಗಂದ್ರೆ ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಪ್ರಭುಪಾದ ಒಬ್ಬ ಶಿಷ್ಯ, ಹಾಗೆ ಎಂತ ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ, ಪ್ರಭುಪಾದದಿಂದ ಪತ್ರ ಬರೀತಾ ಇದ್ರು, ಅವ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ರು. ಈ ರೀತಿ ಆಗ್ತಾ ಇತ್ತು. ಒಮ್ಮೆ ಎಂತಾಯ್ತು ಅಂದ್ರೆ, ಒಬ್ಬ ಪತ್ರ ಬರೆದ ಪ್ರಭುಪಾದಿಗೆ ಪತ್ರ ಬರೆದು ಅದರಲ್ಲಿ 3 ಪೇಜ್ ಇದೆ. ಎಂತ ಪತ್ರದಲ್ಲಿ ಕಂಪ್ಲೇಂಟ್, ಅವ ಹಾಗೆ ಇಲ್ಲ, ಇವ ಪ್ರೆಸಿಡೆಂಟ್ ಹೀಗೆಲ್ಲ 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 ಅಂತ ತುಂಬಾ ಇತ್ತು. ಲಾಸ್ಟ್ಗೆಲ್ಲ ಪತ್ರದ ಎಂಡಲ್ಲಿ ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಅವರ ಹೆಸರಾಗಿದ್ರು. ಲಾಸ್ಟ್ ಅಲ್ಲಿ ಪ್ರಭುಪಾದ್ ಅದನ್ನ ಪತ್ರವನ್ನು ಓದಿ ಪ್ರಭುಪಾದ್ ಹೇಳಿದ್ರು, ನೋಡಿ ಇಷ್ಟೆಲ್ಲ ದೂರಿ ಬರೆದಿದ್ದಾನೆ, ಲಾಸ್ಟ್ಗೆ ನಿಮ್ಮ ವೇಸ್ಟ್ ಶಿಷ್ಯ ಅಂದ್ರೆ ಇನ್ಸಿಗ್ನಿಫಿಕೆಂಟ್ ಶಿಷ್ಯ. ಪ್ರಭುಪಾದ್ ಹೇಳ್ತಾರೆ, ನೀನು ಏನು ಅಲ್ಲ, ಏನು ಅಲ್ಲ ಅಂದ್ರೆ ಇನ್ಸಿಗ್ನಿಫಿಕೆಂಟ್ ಕೂಡ ಅಲ್ಲ. ಇದ್ರ ಅರ್ಥ ಎಂತ ಅಂದ್ರೆ, ನಾವು ನೋಡಿ ಹೇಗೆಂದ್ರೆ ನಾವು ದಂಡೋತ್ ಪ್ರಣಾಮ ಅಂತ ಹೇಳ್ತೇವೆ. ದಂಡೋತ್ ಪ್ರಣಾಮ ಹೇಳುವಂತಹದ್ದು ನಾವು ಮಾಡುದು ಬೇಡದು, ಮತ್ತೆ ಲಾಸ್ಟ್ಗೆ ದಂಡೋತ್ ಪ್ರಣಾಮ. ಅದೇ ರೀತಿ ಇಲ್ಲಿ ಎಲ್ಲ ದೂರಿ ಬರೆದಿದ್ದಾನೆ, ಲಾಸ್ಟ್ಗೆ ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಪ್ರಭುಪಾದ, ನೀನು ನನ್ನ ಸರ್ವೆಂಟ್ ಅಂದ್ರೆ ಅಲ್ಲ. ಯಾಕಂದ್ರೆ ಸರ್ವೆಂಟ್ ಆದ್ರೆ ನೀನು ಈ ರೀತಿ ಕಂಪ್ಲೇಂಟ್ ಮಾಡೋದಿಲ್ಲ, ಅದು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಎಷ್ಟು ಬರೆದಿದೆಯಾ. ಹಾಗಾಗಿ ಪ್ರಭುಪಾದ್ ಈ ರೀತಿ ಹೇಳ್ತಾರೆ. ಅದೇ ಇನ್ನೊಂದು ಇದರಲ್ಲಿ ಇನ್ಸಿಡೆನ್ಸ್ ಅಲ್ಲಿ ಬಂದು ಹೇಳ್ತಾನೆ, ಪ್ರಭುಪಾದ್ ನಾನು ತುಂಬಾ ವರ್ಷ ಸೇವೆ ಮಾಡ್ತಾ ಇದ್ದೇನೆ, ನಂಗೆ ಕೃಷ್ಣನ ದರ್ಶನ ಆಗಲಿಲ್ಲ. ಪ್ರಭುಪಾದ್ ಹೇಳ್ತಾರೆ, ಎಸ್ ತುಂಬಾ ವರ್ಷ ಸೇವೆ ಮಾಡ್ತಿದ್ದೆ, ಈ ಸೇವೆ ಭಕ್ತಿ ಬರೋ ಮುಂಚೆ ಎಂತ ಆಗಿದ್ದೆ ನೀನು, ನಾನು ಬೇಡದವ ಕೆಟ್ಟದವ ಆಗಿದೆ ಅಂದ್ರೆ ಎಲ್ಲ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ ಬ್ರೇಕ್ ಮಾಡ್ತಿದ್ದೆ ಅಂತ ಹೇಳಿದ. ಅದಕ್ಕೆ ಪ್ರಭುಪಾದ್ ಹೇಳಿದ್ರು, ಎಸ್ ಅವ ಹೇಳಿದ್ರು ನಾನು ತುಂಬಾ ಸೇವೆ ಮಾಡ್ತಿದ್ದೆ. ಅದಕ್ಕೆ ಪ್ರಭುಪಾದ್ ಹೇಳಿದ್ರು, ಎಸ್ ನೀನು ಸೇವೆ ಮಾಡ್ತಾ ಇದ್ದೆ, ತುಂಬಾ ಸೇವೆ ಮಾಡ್ತಾ ಇದ್ದೆ. ಪ್ರಭುಪಾದ್ ಹೇಳಿದ್ರು, ನಿಮಗೆ ಸೇವೆ ಭಾಗ್ಯ ಸಿಕ್ಕಿದ್ದು, ನೀನಲ್ಲದಿದ್ರೆ ಕೃಷ್ಣ ಇನ್ನೊಬ್ಬನನ್ನು ಯೂಸ್ ಮಾಡ್ತಾನೆ. ಹೇಗೆಂದ್ರೆ ಈ ಬ್ರಹ್ಮ ಸಂಹಿತದ ಶ್ಲೋಕ, ಚಿಂತಾಮಣಿ ಪ್ರಕಾರ ಸತ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ, ಅಂದ್ರೆ ಕೋಟಿಗಟ್ಟಲೆ ಲಕ್ಷ್ಮಿಯರು, ಕೋಟಿಗಟ್ಟಲೆ ಲಕ್ಷ್ಮಿಯರು ಕ್ಯೂ ಅಲ್ಲಿ ಇದ್ದಾರೆ. ಹಾಗೆ ಪ್ರಭುಪಾದ್ ಹೇಳ್ತಾರೆ, ನೀನು ಸೇವೆ ಮಾಡ್ತಿದ್ಯಾ, ಅದು ನಿನ್ನ ಭಾಗ್ಯ, ನಿನಗೆ ಸಿಕ್ಕಿದೆ, ಸೇವೆ ಸಿಕ್ಕಿದೆ, ಅದನ್ನು ಯೂಸ್ ಮಾಡು. ಪ್ರಭುಪಾದ್ ಹೇಳ್ತಾರೆ, ನೀನಲ್ಲದಿದ್ರೆ ಕೃಷ್ಣನ ಸೇವೆ ನಿಲ್ಲುವುದಿಲ್ಲ, ಕೃಷ್ಣ ಇನ್ನೊಬ್ಬರನ್ನು ಯೂಸ್ ಮಾಡ್ತಾನೆ, ಅದು ನಿನ್ಗೆ ಅದು ಬೆನಿಫಿಟ್. ಅದೇ ರೀತಿ ಇಲ್ಲಿ ಕೂಡ ಕೃಷ್ಣ ಹೇಳುವಂತದ್ದು ಅರ್ಜುನನಿಗೆ, ನೀನು ಯುದ್ಧ ಮಾಡು, ನೀನ್ ನಿಮಿತ್ತ ಮಾತ್ರ. ನಿಮಿತ್ತ ಅಂದ್ರೆ ನೀನ್ ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್, ಒಂದು ನಿಮಿತ್ತ ಮಾತ್ರ. ನೀನು ಕೊಲ್ಲದಿದ್ರೆ ನಾನು ಬೇರೆಯವ್ರನ್ನ ಯೂಸ್ ಮಾಡ್ತೇನೆ. ನೀನು ಆಲ್ರೆಡಿ ನೋಡಿದ್ಯಾ, ಅವರೆಲ್ಲ ನೋಡಿ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧ ರಾಜ್ಯವನ್ನು ಅನುಭವಿಸು, ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ನೀನೆಲ್ಲ ನನ್ನ ಬಾಯಿ ಒಳಗೆ ಹೋಗುವುದನ್ನು ನೋಡಿದ್ಯಾ.
ಹತರಾಗಿದ್ದಾರೆ. ಹಾಗಾಗಿ ನಿನ್ಗೆ ಒಳ್ಳೆಯದು, ನೀನು ಯುದ್ಧ ಮಾಡಿದೆ. ಹಾಗಾಗಿ ನನ್ನ ಆದೇಶದಲ್ಲಿ ನೀನು ಯುದ್ಧ ಮಾಡು. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ನೋಡಿ, ಎಲ್ಲರೂ ನಾಶವಾಗಿದ್ದಾರೆ. ಆದ್ರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಹಾಗಾಗಿ ನೀನು ವ್ಯಥೆ ಪಡಬೇಡ, ಅವರನ್ನು ಕೊಲ್ಲು ಅಂತ ಹೇಳಿದ್ದಾರೆ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ನೋಡಿ, ಟೋಟಲ್ ನರ್ವಸ್ ಆಗಿದ್ದಾನೆ. ಯಾರು? ನಮ್ಮ ಸಂಜಯನ ಧೃತರಾಷ್ಟ್ರನಿಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮಪುರುಷನ ಮಾತು. ಅರ್ಜುನ ಟೋಟಲ್ ಈಗ ನರ್ವಸ್ ಆಗಿದ್ದಾನೆ. ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾರೆ, ಹೆದರಿ. ಕಂಠ ಕೂಡ ಗದ್ಗದಾಗಿದೆ. ಅರ್ಜುನನ ಹೇಳಿದನು: ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಕೃಷ್ಣನ ಹೆಸರು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದರೆ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರವನ್ನು ಅರ್ಪಿಸುತ್ತಾರೆ. ರಾಕ್ಷಸ ಬೆದರಿ ಎಲ್ಲ ದಿಕ್ಕುಗಳು ಓಡಿ ಹೋಗ್ತಾರೆ. ಅದು ಆಬ್ವಿಯಸ್. ಸಿದ್ಧರು ಎಂತ ಆಗ್ತಾರೆ? ಕೃಷ್ಣ ನಮಸ್ಕಾರ ಮಾಡ್ತಾರೆ, ರಾಕ್ಷಸರು ನಮಸ್ಕಾರ ಮಾಡೋದಿಲ್ಲ. ಅವರು ಎದುರಿ ಹೋಗ್ತಾರೆ, ಎದುರಿ ಓಡಿ ಹೋಗ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತ. ನೋಡಿ, ಬ್ರಹ್ಮ ಸೃಷ್ಟಿಕರ್ತ. ಆದ್ರೆ ಬ್ರಹ್ಮನು ಸೃಷ್ಟಿ ಮಾಡಿದ ಯಾರು? ಗರ್ಭೋದಕ್ಷ ವಿಷ್ಣು. ಗರ್ಭೋದಕ್ಷ ವಿಷ್ಣು ಯಾರ್ದು ಎಕ್ಸ್ಪೆನ್ಷನ್? ಮಹಾವಿಷ್ಣು. ಮಹಾವಿಷ್ಣು ಯಾರ್ದು? ಮಹಾವಿಷ್ಣು ಎರಡನೇ ಸಂಘರ್ಷಣ. ಎರಡನೇ ಸಂಘರ್ಷಣ ಯಾರ್ದು? ನಾರಾಯಣ. ನಾರಾಯಣ ಯಾರ್ದು? ಮೊದಲನೇ ಸಂಘರ್ಷಣ. ಮೊದಲನೇ ಸಂಘರ್ಷಣೆ ಯಾರ್ದು? ಬಲರಾಮ. ಬಲರಾಮ ಯಾರ್ದು? ಕೃಷ್ಣ. ಹಾಗಾಗಿ ಕೃಷ್ಣ ಆದಿ ಸೃಷ್ಟಿಕರ್ತ. ಎಸ್. ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೋಡಿ, ಬ್ರಹ್ಮ ಸೃಷ್ಟಿಕರ್ತ ಅಲ್ಲ, ಅವನಿಗೆ ಭೌತಿಕ ಲೋಕ ಮಾತ್ರ. ಕೃಷ್ಣ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ದೇವತೆಗಳು ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತ. ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮ ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ. ನೋಡಿ, ಕೃಷ್ಣ ಇದೆಲ್ಲ ಗ್ಲೋರಿಫೈ ಮಾಡ್ತಿದ್ದಾನೆ. ಕೃಷ್ಣನು ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣ. ನೀನು ಐಕವ್ಯತೆಗೆ ಅಚಿತನಾದವನು. ನೀನು ಆದಿ ದೇವೋತ್ತಮ ಪುರುಷನು. ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ. ಅಂದ್ರೆ ಆದಿ ಪುರುಷ ಕೃಷ್ಣ, ಅವನಿಗಿಂತ ಆದಿ ಯಾರಿಲ್ಲ. ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆ ಆಶ್ರಯ ನೀನು. ನೋಡಿ, ನಮ್ಗೆ ಎಲ್ಲಿ ಕೂಡ ಆಶ್ರಯ ಸಿಗದಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಕೃಷ್ಣ ಹತ್ರ ಹೋಗ್ಬೇಕು. ಕೃಷ್ಣ ಕೊಡ್ತಾನೆ ಆಶ್ರಯ. ಈಗ ಕೆಲವರು ಹೇಳ್ತಾರೆ ನಮ್ಗೆ ಯಾರಿಲ್ಲ ದಿಕ್ಕುದಕ್ಕೆ. ಕೃಷ್ಣನ ಆಕ್ಸೆಪ್ಟ್ ಮಾಡಿ, ಕೃಷ್ಣ ಕೊಡ್ತಾನೆ ಆಶ್ರಯ. ಆಶ್ರಯ ನೀನು, ಎಲ್ಲವನ್ನು ತಿಳಿದವನು ನೀನು. ಅಂದ್ರೆ ಈ 15 ಶ್ಲೋಕ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಮತ್ತಾ ಸ್ಮೃತಿ ಜ್ಞಾನ ಅಪೋನಾಂಶ ವೇದೇಶ್ ವೇದೇ ಸರ್ವೇ ಅಹಮಿ ವೇದು ವೇದಾಂತಕೃತ್ ವೇದವೇದ್ ಏವ ಚ. ಹಾಗಾಗಿ ಎಲ್ಲವನ್ನು ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮ ನೀನು. ನೋಡಿ, ಕೃಷ್ಣ ಪರಂಧಾಮ ನೀನೇ. ಅನಂತ ರೂಪನೇ. ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಒಂದು ನಿಮಿಷ. ಓಕೆ, ವ್ಯಾಪಿಸಿರುವೆ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ ಯಾದವ ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧವನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಆಸೆಗಳು ಮಲಗಿದಾಗ ನಾವು ಇಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ ಮಾಡಿದ್ದೇನೆ. ಅಚ್ಚುತಾನೆ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಅಂದ್ರೆ ತುಂಬಾ ಬಾರಿ ಈಗ ಫ್ರೆಂಡ್ಲಿ ನಾವು ತಮಾಷೆ ಎಲ್ಲ ಮಾಡ್ತಾ ಅದೆಲ್ಲ ಮಾಡಿದ್ದೇನೆ. ಈಗ ವಿಶ್ವಬ್ರಹ್ಮಾಂಡ ನಂಗೆ ಗೊತ್ತಾಗಿದೆ, ನೀನು ಫ್ರೆಂಡ್ ಅಲ್ಲ, ನೀನು ದೇವೋತ್ತಮ ಪುರುಷ. ಆಕ್ಚುಲಿ ನೋಡಿ,
ಭಕ್ತರಿಗೆ ಯಾವಾಗಲೂ ಗೊತ್ತು ಕೃಷ್ಣ ದೇವತಂಬರು, ಆದ್ರೆ ಯೋಗಮಾಯ ಎಂತ ಮಾಡುವಂಥದ್ದು ಅವರನ್ನು ಆ ಕವರಿಂಗ್ ಅಲ್ಲಿ ಹಾಕುವಂಥದ್ದು. ಈಗ ಅವರು ಟೋಟಲ್ ಯೋಗಮಾಯ ಪ್ರೊಟೆಕ್ಷನ್ ಇರ್ತಾರೆ. ಹಾಗಾಗಿ ಇದು ರಾಧಾರಾಣಿದ ಕೆಲಸ. ಎಸ್, ನಿನ್ನ ಮಹಿಮೆ ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ ಯಾದವ ಓಗಳ ಎಂದು ಕರೆದಿದ್ದೇನೆ. ಯೋಗಮಾಯ ಅಂದ್ರೆ ರಾಧಾರಾಣಿ. ಹಾಗೆ ಭಕ್ತರೆಲ್ಲ ಯೋಗಮಾಯಲ್ಲಿ ಇರ್ತಾರೆ. ಹಾಗಾಗಿ ಯೋಗಮಾಯಲ್ಲಿರುವಾಗ ಅವರಿಗೆ ಆ ಲೀಲೆ ಮಾಡ್ಲಿಕ್ಕೆ ಆಗ್ತದೆ. ಕೃಷ್ಣ ಎಂತ ಮಾಡ್ತಾನೆ, ಅವರನ್ನು ಕೃಷ್ಣ ಆಸ್ ಎ ಮಾಮೂಲಿ ಪರ್ಸನ್ ಆಗಿ ಇದು ಮಾಡ್ತಾನೆ, ಅವರು ಕೂಡ ಹಾಗೆ ರಿಲೇಟ್ ಮಾಡ್ತಾರೆ. ಎಂದು ಕರೆದಿದ್ದೇನೆ, ಪ್ರಮಾದದಿಂದ ಪ್ರೀತಿಯಿಂದ ನಾನು ಮಾಡಿರೋ ಅಪರಾಧ ಕ್ಷಮಿಸು. ನಾನು ತುಂಬಾ ಬಾರಿ ಅಪರಾಧ ಮಾಡಿದ್ದೇನೆ, ನಿನ್ನನ್ನು ಕೃಷ್ಣ ಯಾದವ್ ಎಂದು ಕರೆದಿದ್ದೇನೆ. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದಾಗ ನೋಡಿ, ಇಬ್ಬರು ಕೂಡ ಕಸಿನ್ಸ್ ಅವರು ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ ಮಾಡಿದ್ದೇನೆ. ಅಚ್ಯುತಾನೆ, ಚ್ಯುತಿ ಇಲ್ಲದವನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಹಾಗಾಗಿ ಫಸ್ಟಿಗೆ ಗ್ಲೋರಿಫೈ ಆಯಿತು, ಇಲ್ಲಿ ಕ್ಷಮೆ ಕೇಳ್ತಿದ್ದಾನೆ ನೋಡಿ. ಹೇಗೆ ಅಂದ್ರೆ ಫಸ್ಟಿಗೆ ನಾವು ಭಗವಂತನನ್ನು ಹೊಗಳಬೇಕು. ಭಗವಂತ ಹೊಗಳಿ ಭಗವಂತನಿಗೆ ನೆಕ್ಸ್ಟ್ ಕೃತಜ್ಞ ಭಾವ, ನೆಕ್ಸ್ಟ್ ಕ್ಷಮೆ ಕೇಳಬೇಕು. ನೆಕ್ಸ್ಟ್ ನಾವು ಭಕ್ತಿಯಲ್ಲಿ ನಮಗೆ ಯಾವುದೇ ವಿಘ್ನ ಬರದಾಗೆ ನೋಡುವ ಅಂತ ಹೇಳ್ಬೇಕು. ಇದು ಪ್ರೇಯರ್. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದಾಗ ನಾವು ಇಬ್ಬರಿದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ ಮಾಡಿದ್ದೇನೆ, ಹಚ್ಚುತ್ತೇನೆ, ಇವಾಗೆಲ್ಲ ನಾನು ನಿನ್ನ ಕ್ಷಮೆ ಕೇಳ್ತೇನೆ, ಬೇಡುತ್ತೇನೆ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಳಮಗೊಂಡಿದೆ. ನೋಡಿ, ಸಂತೋಷ ಆಯಿತು, ಭಯ ಕೂಡ ಆಯಿತು. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವತಾಂ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ನೋಡಿ, ಹಾಗಾಗಿ ನನಗೆ ನಿನ್ನ ಆ ರೂಪವನ್ನು ತೋರಿಸು, ನಿಜವಾದ ರೂಪವನ್ನು. ನೋಡಿ, ವಿಶ್ವರೂಪ ನಿಜವಾದ ರೂಪ ಅಲ್ಲ, ಕೃಷ್ಣ 200 ಫಾರ್ಮ್ ನಿಜವಾದ ರೂಪ, ಅದನ್ನು ತೋರಿಸು ಅಂತ ಹೇಳ್ತಾನೆ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳ ಕೈಗಳಿರುವ ಹಿಡಿದಿರುವ ನಿನ್ನ ಚತುರ್ಭುಜ ರೂಪ ನಾನು ನೋಡಲು ಬಯಸ್ತೇನೆ. ಅವನಿಗೀಗ ನಾರಾಯಣ ಫಾರ್ಮ್ ಬೇಕು, ಚತುರ್ಭುಜ, ಶಂಖ, ಚಕ್ರ, ಗದ, ಪದ್ಮ. ಗುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪ ನೋಡಲಿಲ್ಲ. ನೋಡಿ, ಅರ್ಜುನ ಫಸ್ಟ್ ಕ್ಯಾಂಡಿಡೇಟ್ ವಿಶ್ವರೂಪ ನೋಡ್ಲಿಕ್ಕೆ. ಪ್ರಭುಪಾದ ಮತ್ತೆ ಹೇಳ್ತಾರೆ, ಅರ್ಜುನ ವಿಲ್ ಬಿ ದ ಲಾಸ್ಟ್ ಕ್ಯಾಂಡಿಡೇಟ್. ಬೇರೆ ಯಾರಿಗೂ ಕೂಡ ಕೃಷ್ಣ ತೋರಿಸುವುದಿಲ್ಲ, ಅರ್ಜುನ ತೋರಿಸ್ತಾನೆ. ಯಾಕೆಂದ್ರೆ ಭಕ್ತರು ಇದನ್ನು ಇಚ್ಛೆ ಪಡುವುದಿಲ್ಲ ವಿಶ್ವರೂಪ. ಏಕೆಂದ್ರೆ ವೇದಾಧ್ಯಯನದಿಂದಾಗ್ಲಿ, ಯಜ್ಞಗಳು ಮಾಡೋದ್ರಿಂದಾಗ್ಲಿ, ದಾನದಿಂದಾಗ್ಲಿ, ಪುಣ್ಯ ಕಾರ್ಯಗಳಿಂದಾಗ್ಲಿ, ಉಗ್ರ ತಪಸ್ಸಿಂದಾಗ್ಲಿ ಐಕ್ಯ ಜಗತ್ ನಿನ್ನ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನೋಡಿ, ವೇದದಿಂದ ಆಗುವುದಿಲ್ಲ, ಯಜ್ಞದಿಂದ ಆಗುವುದಿಲ್ಲ, ದಾನದಿಂದ ಆಗುವುದಿಲ್ಲ, ಪುಣ್ಯ ಕಾರ್ಯದಿಂದ ಆಗುವುದಿಲ್ಲ, ಯಾವುದರಿಂದ ಆಗುವುದಿಲ್ಲ. ಮತ್ತೆ ಹೇಗೆ ಆಗ್ತದೆ? ಉಗ್ರ ತಪಸ್ಸಿನಿಂದ ಕೂಡ ಆಗುವುದಿಲ್ಲ. ಹೇಗೆಂದ್ರೆ ಭಕ್ತಿ ಬಂಧದಲ್ಲಿ ತೊಡಗಬೇಕು, ಮತ್ತೆ ಆಗ್ತದೆ. ಆದ್ರೂ ಕೂಡ ಭಕ್ತರಿಗೆ ಇಷ್ಟ ಇಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯಾ ಮತ್ತು ದಿಗ್ಭ್ರಾಂತನಾಗಿದ್ಯಾ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿಂದ ಈಗ ನೀನು ಅಪೇಕ್ಷೆ ರೂಪವನ್ನು ಕಾಣಬಹುದು. ನೀನು ಮುಕ್ತನಾಗ, ನಿನಗೆ ಕೂಲ್ ಆಗ, ನಿನಗೆ ಯಾವುದು ಬೇಕು ಆ ಶಂಖಚಕ್ರ ಗದಾ ಪದ್ಮ ಅದನ್ನು ನನಗೆ ತೋರಿಸ್ತಾ ಇದೆ ಅಂತ ಹೇಳುದು. ಎಸ್, ನೋಡಿ, ಚತುರ್ಭುಜ ಫಾರ್ಮ್ ಅನ್ನು ತೋರಿಸ್ತಾ ಇದ್ದಾನೆ, ಶಂಖಚಕ್ರ ಗದಾ ಪದ್ಮ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರ್ಜುನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಕಟ್ಟಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನಿಗೆ ಧೈರ್ಯ ಕೊಟ್ಟ. ಫಸ್ಟ್ಗೆ ಎಂತ ಮಾಡ್ತಾನೆ, ಈ ಚತುರ್ಭುಜ ಫಾರ್ಮ್ ಅನ್ನು ತೋರಿಸ್ತಾನೆ. ಚತುರ್ಭುಜ ಫಾರ್ಮ್, ಶಂಖಚಕ್ರ ಗದಾ ಪದ್ಮ. ಮತ್ತೆ ನೆಕ್ಸ್ಟ್ ಅದಾದ ಮೇಲೆ ಕೃಷ್ಣನ 200 ಫಾರ್ಮ್ ಅನ್ನು ತೋರಿಸ್ತಾನೆ. ಫಾರ್ಮ್ ತೋರಿಸ್ತಾನೆ.
ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನ ಹೀಗೆ ಅಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವರೂಪವು ಹಿಂದಿರುಗಿದೆ. ಅಂದ್ರೆ ಈಗ ಕೃಷ್ಣನ ಆ 200 ಫಾರ್ಮ್ ಅನ್ನು ನೋಡಿ ಅವ ತುಂಬಾ ಖುಷಿಯಾದ. ದೇವತಾ ಮರುಷ ಹೀಗೆ ಅಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಈಗ ಹೇಗಂದ್ರೆ ಭಾಗವತಮಲ್ಲಿ ಉಂಟು ದೇವತೆಗಳ ಸ್ತುತಿ. ದೇವತೆಗಳು ಅಂತ ಹೇಳುವಂಥದ್ದು ಅವರಿಗೆ ಭಾರತ ಭೂಮಿಯಲ್ಲಿ ಹುಡ್ಲಿಕ್ಕೆ ಇಚ್ಛೆ, ಅದು ಕೂಡ ಬೃಂದಾವನದಲ್ಲಿ ಹುಡ್ಲಿಕ್ಕೆ ಇಚ್ಛೆ ಕೃಷ್ಣನ ಬೋಧ್ ಬೇಸಲ್ಲಿ. ಯಾಕೆಂದ್ರೆ ಈ ಕೃಷ್ಣನ ಈ ಫೇಸ್ ಅನ್ನು ನೋಡ್ಲಿಕ್ಕೆ ಆಗುದಿಲ್ಲ, ತುಂಬಾ ರೇರ್ ಇದೆ ಕೃಷ್ಣ 200 ಫಾರ್ಮ್. ಹೇಗಂದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಮ್ಮೆ ಒಬ್ಬ ಬ್ರಾಹ್ಮಣ, ಅವನಿಗೆ ಹುಟ್ಟಿದ ಮಗುವೆಲ್ಲ ಸಾಯ್ತಾ ಇತ್ತು, ಹಾಗೆ ತುಂಬಾ ದುಃಖದಲ್ಲಿದ್ದ. ಅಲ್ಲಿ ಅರ್ಜುನ ಪಾಸ್ ಆದ. ಆಗ ಪ್ರಭುಪಾದ ಹೇಳ್ತಾರೆ, ಕ್ಷತ್ರಿಯ ಅಂದ್ರೆ ಯಾರೆಲ್ಲ ಬ್ರಾಹ್ಮಣ, ನಿಜವಾದ ಬ್ರಾಹ್ಮಣ ಅಂದ್ರೆ ಹುಟ್ಟು ಬ್ರಾಹ್ಮಣ ಅಲ್ಲ, ನಿಜವಾದ ಬ್ರಾಹ್ಮಣ ಸಂಸ್ಕಾರದಿಂದ ಅವರ ನೋಡಿದ ಕೂಡಲೇ ಅಲ್ಲಿ ಹೋಗ್ತಾನೆ ರಾಜ, ಅಂದ್ರೆ ನಿಮ್ಗೆ ಇಂಥ ಸಹಾಯ ಮಾಡ್ಬೇಕಂತ. ಹಾಗೆ ಹೋದ. ಅದಕ್ಕೆ ಅವ ಹೇಳಿದ, ನನ್ನ ಹುಟ್ಟಿದ ಮಗುವೆಲ್ಲ ಸಾಯ್ತದೆ, ನನ್ನ ಮಗುವನ್ನು ಉಳಿಸು. ಅದಕ್ಕೆ ಎಂತಾಗ್ತದೆ, ಅರ್ಜುನ ಅವನನ್ನು ಇಟ್ಕೊಂಡು ಕೃಷ್ಣ ಹತ್ರ ಹೋಗ್ತಾನೆ. ಮತ್ತೆ ಅರ್ಜುನ ಹೇಳ್ತಾನೆ, ಈಗ ಅವನ ಮಗುವೆಲ್ಲ ಸಾಯ್ತಾ ಉಂಟು, ಹುಟ್ಟಿದ ಮಗುವೆಲ್ಲ ಸಾಯ್ತಾ ಉಂಟು. ಕೃಷ್ಣ ಇಲ್ಲ ಅಂತ ಹೇಳಿದೆ, ಯಾಕೆಂದ್ರೆ ಅರ್ಜುನ ಶುದ್ಧ ಭಕ್ತರು ಹೇಳಿದನ್ನು ನೆರವೇರಿಸ್ತಾನೆ. ಕೃಷ್ಣ ಎಂತ ಮಾಡಿದ, ಅರ್ಜುನನ್ನು ಈ ಮಹಾವಿಷ್ಣು ಅಂದ್ರೆ ಕಾರಣದಕಶ ವಿಷ್ಣು ಹತ್ರ ಕರ್ಕೊಂಡು ಹೋದ. ಅಲ್ಲಿ ಎಂತಾಯ್ತು, ಅಲ್ಲಿ ಮಹಾವಿಷ್ಣು ಕೃಷ್ಣ ಹೇಳಿದ್ರು, ಯಾಕೆ ಹೀಗೆ ಮಾಡ್ತಾ ಇದ್ದೀಯ ಅಂತ. ಅದಕ್ಕೆ ಮಹಾವಿಷ್ಣು ಹೇಳಿದ್ರು, ಯಾಕೆಂದ್ರೆ ನನಗೆ ನಿನ್ನನ್ನು ಕೃಷ್ಣ ನಿನ್ನನ್ನು ನೋಡುವ ಇಚ್ಛೆ ಇತ್ತು, ಅದಕ್ಕೋಸ್ಕರ ನಾನು ಈ ಅರೇಂಜ್ಮೆಂಟ್ ಮಾಡಿದೆ. ಯಾಕೆಂದ್ರೆ ಗೊತ್ತುಂಟು, ಅರ್ಜುನ ಹೇಳಿದನ್ನು ನೀನು ಮಾಡ್ತೀಯ, ಅರ್ಜುನ ಹೇಳಿದಾಗ ನೀನು ಕೇಳ್ತೀಯ ಅಂತ ಗೊತ್ತಿತ್ತು, ಹಾಗಾಗಿ ನಾನು ಈ ರೀತಿ ಮಾಡಿದೆ ಅಂತ. ಎಸ್, ಹಾಗಾಗಿ ಅವ ಮಗುವನ್ನು ಅಂದ್ರೆ ಹುಟ್ಟಿದ ಮಗುವನ್ನು ಸಾಯಿಸಿದ. ಯಾಕಂದ್ರೆ ಆ ಬ್ರಾಹ್ಮಣ ಅರ್ಜುನ ಹತ್ರ ಹೋಗ್ತಾನೆ, ಅರ್ಜುನ ಕೃಷ್ಣ ಹತ್ರ ಹೋಗ್ತಾನೆ, ಮತ್ತೆ ಅರ್ಜುನನಿಗೋಸ್ಕರ ಕೃಷ್ಣ ನನ್ನಲ್ಲಿ ಬರ್ತಾನೆ, ಮತ್ತೆ ನನಗೆ ದರ್ಶನ ಆಗ್ಬೋದು, ಇದಕ್ಕೆ ಮಾಡಿದ. ಹಾಗಾಗಿ ಇದು ಯಾರು ದೇವತೆ ಅಲ್ಲ, ಇದು ಮಹಾವಿಷ್ಣು, ಕಾರಣೋದಕಶ ವಿಷ್ಣು. ಹಾಗೆ ಎಲ್ಲ ದೇವತೆಗಳ ಸ್ತುತಿ ಉಂಟು, ಅವರಿಗೆಲ್ಲ ಹುಟ್ಲಿಕ್ಕೆ ಇಚ್ಛೆ. ಎಸ್, ಭಕ್ತ್ಯಾತು ಅನನ್ಯ ಸಖ್ಯ ಆಮೇವೋ ವಿದು ಅರ್ಜುನ ಜ್ಞಾತುಂ ದರ್ಶುಂ ಚ ತತ್ವೇನ ಪ್ರವೇಶಿತುಂ ಚ ಪರಂತಪ. ನನ್ನ ಪ್ರೀತಿ ಅರ್ಜುನ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರೋ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಎಸ್, ಇದು ನಮಗೆ ಹೇಗೆ ತಿಳಿಯುವಂಥದ್ದು ನೋಡಿ, ಒಂದು ನಿಮಿಷ. ಓಕೆ, ಇದು ಹೇಗೆ ಅಂದ್ರೆ ನನ್ನ ಪ್ರೀತಿ ಅರ್ಜುನ ಏಕಚಿತ್ತದ ಭಕ್ತಿ ಮಾತ್ರ ನಿನ್ನ ಮುಂದೆ ನಿಂತಿರೋ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ನಾನು ಮಾತ್ರ ನಾನು ತಿಳಿಯುವ ರಹಸ್ಯವನ್ನು ಪಡಿಸಬಲ್ಲೆ. ಆಸ್ ಇಟ್ ಈಸ್, ಯಥಾರೂಪ. ಈಗ ತುಂಬಾ ಎಡಿಷನ್ ಉಂಟು, ಅಲ್ಲಿ ಅವರಿಂದ ಮಾಡ್ತಾರೆ, ಕೃಷ್ಣ ಇದ್ದಾಗ ಹೇಳುವುದಿಲ್ಲ, ಅವರ ಎಕ್ಸ್ಪ್ಲನೇಷನ್ ಇಲ್ಲ, ಆಗುದಿಲ್ಲ. ಭಕ್ತಿ ಸೇವೆಯಿಂದ ಏಕಚಿತ್ತ ಭಕ್ತಿಯಿಂದ ಮಾತ್ರ ಇದಾಗ್ತದೆ, ಬೇರೆ ಯಾವುದರಿಂದ ಆಗುದಿಲ್ಲ, ಯಾವ ಪ್ರೋಸೆಸ್ಸಿಂದ ಆಗುದಿಲ್ಲ ಅಂತ ಕೃಷ್ಣ ಹೇಳ್ತಿದ್ದಾರೆ. ಹೀಗೆ ಮಾತ್ರ ನಾನು ನೇರವಾಗಿ ನೋಡಲು ಸಾಧ್ಯ, ಈ ರೀತಿಯಲ್ಲಿ ಮಾತ್ರ ನಾನು ತಿಳಿಯುವ ರಹಸ್ಯಗಳನ್ನು ಪಡಿಸಬಲ್ಲೆ. ನೋಡಿ, ಆಕ್ಚುಲಿ ಈಗ ನಿನ್ನೆ ಅಧ್ಯಾಯದಲ್ಲಿ, ನಿನ್ನೆ ಅಲ್ಲ ಮೊನ್ನೆ 9th ಚಾಪ್ಟರ್ ಅಂತ ರಹಸ್ಯ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್. ಹಾಗಾಗಿ ನಮ್ಗೆ ಆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್ ಸಿಗ್ಬೇಕಿದ್ರೆ ನಾವು ಭಕ್ತಿಯಲ್ಲಿ ತೊಡಗಬೇಕು, ಮತ್ತೆ ನಮ್ಗೆ ಆ ಮೋಸ್ಟ್ ಇಂಪಾರ್ಟೆಂಟ್ ನಾಲೆಜ್ ಸಿಗ್ತದೆ. ಎಸ್, ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗ ವರ್ಜಿತ ನಿರ್ವೈರ್ಯ ಸರ್ವಭೂತೇಶು ಯಾಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಹೂವಾತ್ಮ ಚಿಂತನೆಗಳ ಕಾರ್ಯದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆ ತೊಡಗಿರುವನು, ಯಾರು ನನಗಾಗಿ ಕರ್ಮಗಳು ಮಾಡುವನು,
ನನ್ನನ್ನು ತನ್ನ ಬದುಕಿನ ಪರಮಗುಡಿಯಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲಾ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿಯೂ ನನ್ನಲ್ಲಿ ಬರುವ. ನೋಡಿ, ಕಾಮ್ಯಕರ್ಮ ಮತ್ತೆ ಊಹಾತ್ಮಕ ಚಿಂತನೆ. ಕಾಮ್ಯಕರ್ಮ ಅಂದ್ರೆ ಫ್ರೂಟಿವ್ ಆಕ್ಟಿವಿಟೀಸ್, ಊಹಾತ್ಮಕ ಚಿಂತನೆ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ಹೆಚ್ಚಿನವರು ಒಂದು ಕಾಮ್ಯಕರ್ಮ ಅಂದ್ರೆ ನಾನು ಇದು ಮಾಡ್ತೇನೆ ನನಗೆ ಅಂತ ಸಿಗ್ತದೆ, ಹೀಗೆ ಮಾಡೋದು. ಮತ್ತೆ ಈ ಎಲ್ಲ ಸಂಸ್ಥೆಗಳು, ಬೋಗಸ್ ಆದ ಸಂಸ್ಥೆಗಳೆಲ್ಲ ಊಹಾತ್ಮಕ ಚಿಂತನೆ ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್, ಅವ್ರದ್ದು ಒಂದು ಬರೆಯುವಂಥದ್ದು. ಹಾಗಾಗಿ ನಾವು ಕಾಮ್ಯಕರ್ಮ ಮತ್ತೆ ಊಹಾತ್ಮಕ ಚಿಂತನೆ ಎರಡರಿಂದ ಕೂಡ ನಾವು ಹೊರಗೆ ಬರಬೇಕು. ಕಾಮ್ಯಕರ್ಮ ಅಂದ್ರೆ ನಾವು ಪ್ರಭುಪಾದ ಹೇಳ್ತಾರೆ, ಈ ಜನರು ಹೀಗೆ ಅಂತ ಅಂದ್ರೆ ಆಕ್ಚುಲಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರಬೇಕು. ಈಗ ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್. ಸಿಂಪ್ಲಿ ಲಿವಿಂಗ್, ನೋ ಥಿಂಕಿಂಗ್, ಆದ್ರೆ ನಾವು ಅದು ಉಲ್ಟಾ ಮಾಡಬೇಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇರಬೇಕು. ಈಗ ಹೇಗಂದ್ರೆ ಜನರು ಎಲ್ಲ ಈಗ ಲಿವಿಂಗ್ ಫಾರ್ ಈಟಿಂಗ್, ಈಟಿಂಗ್ ಫಾರ್ ಲಿವಿಂಗ್. ಈಟಿಂಗ್ ಫಾರ್ ಲಿವಿಂಗ್ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನುವಂಥದ್ದು. ಆದ್ರೆ ಜನರೆಲ್ಲ ಲಿವಿಂಗ್ ಫಾರ್ ಈಟಿಂಗ್ ಅಂದ್ರೆ ಅವರ ಬಿಸ್ನೆಸ್ ತಿನ್ನುವಂಥದ್ದು, ಇದು ತಪ್ಪು. ಹಾಗಾಗಿ ಇಲ್ಲಿ ಕಾಮ್ಯಕರ್ಮ ಅಂದ್ರೆ ಫ್ರೂಟಿವ್ ಆಕ್ಟಿವಿಟೀಸ್, ನಾನು ಇದನ್ನು ಮಾಡ್ತೇನೆ ನನಗೆ ಎಂತ ಸಿಗ್ತದೆ, ಇದು ಮಾಡ್ತೇನೆ ಅಂದ್ರೆ. ಮತ್ತೆ ಊಹಾತ್ಮಕ ಚಿಂತನೆ ಅಂದ್ರೆ ತುಂಬಾ ಬಗೆದು ಉಂಟು, ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಅದು ಊಹಾತ್ಮಕ ಚಿಂತನೆ. ಹಾಗೆ ಎರಡರಿಂದ ನಾವು ಮುಕ್ತರಾಗಬೇಕು. ಎರಡರಿಂದ ನಾವು ಮುಕ್ತರಾದ್ರೆ ಎಂತಾಗ್ತದೆ, ಮತ್ತೆ ನಮಗೆ ಪರಿಶುದ್ಧ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಯಾರು ಈ ರೀತಿ ಕೃಷ್ಣನಿಗೋಸ್ಕರ ಕರ್ಮ ಮಾಡ್ತಾನೆ, ಮತ್ತೆ ಕೃಷ್ಣನನ್ನು ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ತಾನೆ, ಅವ ಎಲ್ಲಾ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ನನ್ನಲ್ಲಿ ಅಂದ್ರೆ ಅವ ಮರಳಿ ದೇವತೆ ನಡೆಗೆ ಹೋಗ್ತಾನಂತ ಹೇಳ್ತಾ ಇದ್ದಾರೆ. ಈ ಸದ್ಯ ಸಾರಾಂಶ. ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ರಾಷ್ಟ್ರಂ ಇಚ್ಛಾಮಿ ತೇ ರೂಪಂ. ಭಗವಾನ್ ಕೃಷ್ಣನು ವಿಶ್ವರೂಪವನ್ನು ವಿವರಿಸ್ತಾನೆ. ಬಹೂನಿ ಅದೃಷ್ಟ ಪೂರ್ವಾನಿ. ಅರ್ಜುನನು ನೋಡಿದ ವಿಶ್ವರೂಪ ಅನೇಕ ಅದ್ಭುತ ದರ್ಶನ. ಅರ್ಜುನ ವಿಶ್ವರೂಪ ನೋಡಿದ ಅನುಭವ. ಧೃತಿಂ ನಾ ವಿದ್ದಾಮಿ ಸಮಂ ಚ ವಿಷ್ಣು. ಕೃಷ್ಣನ ಉತ್ತರ, ಕಾಲು ಅಸ್ಮಿ ಲೋಕಕ್ಷಯ ಕೃತ್ ಹೊಡೆದು. ಅರ್ಜುನನ ಪ್ರಾರ್ಥನೆಗಳು, ಸಗಾ ದಗ್ಧಂ ಭೀತ ಭೀತ ಪ್ರಣಾಮ್ಯ. ಕೃಷ್ಣನ್ ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತಿಯಾತು ಅನನ್ಯ ಸಖ್ಯ. ಎಸ್, ಯಾರ ಪ್ರಶ್ನೆದಲ್ಲಿ ಕೇಳಬಹುದು.